ಉಚ್ಚಂಗಿ ಸಹಿತ ಶ್ರೀ ಮಾರಿಯಮ್ಮನ ಕ್ಷೇತ್ರ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಭೇಟಿ ನೀಡಿ ಶ್ರೀದೇವಿಯ ದರ್ಶನ ಪಡೆದರು. ದೇವಳದ ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ ತಂತ್ರಿ ಕಲ್ಯ ಅಮ್ಮನ ಅನುಗ್ರಹ ಪ್ರಸಾದ ನೀಡಿದರು. ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕ ಮತ್ತು ದೇವಳದ ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷ ಗುರ್ಮೇಶ್ ಸುರೇಶ್ ಶೆಟ್ಟಿ ಅವರ ಸಮಕ್ಷಮದಲ್ಲಿ ವ್ಯವಸ್ಥಾಪನಾ ಸಮಿತಿ ಮತ್ತು ಅಭಿವೃದ್ಧಿ ಸಮಿತಿ ವತಿಯಿಂದ ಅವರನ್ನು ಗೌರವಿಸಲಾಯಿತು. ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು, ನಾನು ಈಗಾಗಲೇ ಬರಬೇಕಿತ್ತು, ಕಾರ್ಯದ ಒತ್ತಡದಿಂದ ಸಾಧ್ಯವಾಗಿಲ್ಲ. ಇದು ತಾಯಿಯನ್ನ ಕಾಣುತ್ತಿರುವುದು ನನ್ನ ಪರಮ ಸೌಭಾಗ್ಯ. ಕುಟುಂಬದ ಜೊತೆ ಮತ್ತೊಮ್ಮೆ ತಾಯಿಯ ದರ್ಶನ ಮಾಡಿ ಆಶೀರ್ವಾದ ಪಡೆಯುತ್ತೇನೆ ಎಂದರು. ಮತ್ತು ನಾಡಿನ ಸಮಸ್ತ ಜನತೆಗೂ ದೀಪಗಳ ಹಬ್ಬ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರತ್ನಾಕರ ಶೆಟ್ಟಿ ನಡಿಕೆರೆ, ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕ ಮತ್ತು ಘಂಟನಾದ ಸೇವಾ ಸಮಿತಿಯ ಅಧ್ಯಕ್ಷ ಯೋಗೇಶ್ ವಿ ಶೆಟ್ಟಿ, ಬಾಲಾಜಿ, ಜಿತೇಂದ್ರ ಶೆಟ್ಟಿ ಉದ್ಯಾವರ, ಅನಿಲ್ ಕುಮಾರ್ ಕಾಪು ಹಾಗೂ ಮೊದಲಾದವರು ಉಪಸ್ಥಿತರಿದ್ದರು. ಐತಿಹ್ಯ ಇರುವಂತೆ ಹಿಂದೆ ವಿಜಯನಗರ ಸಂಸ್ಥಾನದ ಸಂಸ್ಥಾನಿಕರಾಗಿ ಕೆಳದಿಯ ಅರಸರು ಇದ್ದರು. ಅವರ ದಂಡನ್ನು ಆಶೀರ್ವದಿಸಿ ದಂಡಿನ ಮಾರಿಯಾಗಿ ಸೈನ್ಯಕ್ಕೆ ರಕ್ಷಣೆಯನ್ನು ಮತ್ತು ಸೈನ್ಯಕ್ಕೆ ಜಯವನ್ನು ತಂದುಕೊಟ್ಟಂಥ ಮಹಾತಾಯಿ ಆಕೆ ಕಾಪು ಇಲ್ಲಿ ನೆಲೆಸಿ ಭಕ್ತರನ್ನು ಹರಿಸ್ತಾ ಬಂದಿದ್ದಾಳೆ. ಎಲ್ಲರೂ ಸೇರಿ ಈ ಒಂದು ದೇವಾಲಯದ ಪುನರುದ್ಧಾರ ಮಾಡಿ ಆ ತಾಯಿಯ ಸೇವೆಯನ್ನು ಮಾಡ್ತಾಯಿದ್ದಾರೆ. ನಮಗಿವತ್ತು ಆ ತಾಯಿಯ ದರ್ಶನ ಮಾಡುವಂಥ ಪರಮ ಸೌಭಾಗ್ಯ ನಮ್ಮದಾಯಿತು. ಹಿಂದೆಯೇ ಬರಬೇಕಾಗಿತ್ತು, ಬೇರೆ ಕಾರ್ಯದ ಒತ್ತಡದಿಂದ ನಾನು ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಮನಸ್ಸಿನಲ್ಲಿತ್ತು ಇಲ್ಲಿಗೆ ಬರಬೇಕು ಅಂಥೇಳಿ. ಇನ್ನೂ ಪರಿಪೂರ್ಣ ಆಗಿಲ್ಲ. ಕುಟುಂಬದ ಜೊತೆಗೆ ಮತ್ತೊಂದು ಸರಿ ಬಂದು ತಾಯಿಯ ದರ್ಶನವನ್ನು ಆಶೀರ್ವಾದವನ್ನು ಪಡಿತೇವೆ. ಇಲ್ಲಿಯ ಮ್ಯಾನೇಜಿಂಗ್ ಟ್ರಸ್ಟಿಗಳಾಗಿರ್ತಕ್ಕಂಥ ರತ್ನಾಕರ್ ಶೆಟ್ಟರು ಮತ್ತು ಯೋಗೀಶ್ ಶೆಟ್ಟರು, ಅನಿಲ್ಲು, ಜಿತೇಂದ್ರ ಶೆಟ್ಟರು ಇವರೆಲ್ಲರೂ ಇಲ್ಲಿದ್ದು ನಮಗೆ ತಾಯಿಯ ದರ್ಶನವನ್ನು ಮಾಡಿಸಿದ್ದಾರೆ. ಎಲ್ರಿಗೂ ದೀಪಾವಳಿಯ ಶುಭಾಶಯಗಳನ್ನು ಸಲ್ಲಿಸ್ತೇನೆ.